ಕಾಸರಗೋಡು ಜಿಲ್ಲೆ ಅಥವಾ ಕೇರಳ ರಾಜ್ಯ ಆಗಿರ್ಬೋದು, ಮತ್ತೆ ಕರ್ನಾಟಕ ರಾಜ್ಯದಲ್ಲಿನೇ ಉಡುಪಿ ಮತ್ತೆ ಕಾರವಾರ ಜಿಲ್ಲೆಗಳಲ್ಲಿ ನಡೀತಾ ಇರುವಂತಹ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು, ಮತ್ತೆ ಗೋವಾ ಇದರೊಳಗಡೆ ಈ ರೀತಿಯಾದಂಥ ಒಂದು ಕಾಂಪಿಟೇಷನ್ ಒಳಗಡೆ ಮಂಗಳೂರು ನಗರ ಮತ್ತೆ ನಮ್ಮ ಒಂದು ಕೋಸ್ಟಲ್ ಪ್ರದೇಶ ಹಿಂದೆ ಉಳಿಬಾರದು ಅನ್ನುವಂಥ ಉದ್ದೇಶಕ್ಕೆ ಯಾವ ಯಾವ ರೀತಿಯಾದಂಥ ಪ್ಲಾನ್ ಮಾಡಬೇಕು. ನಮ್ಮಲ್ಲಿ ಅಗಾಧವಾದಂತಹ ಸೌಂದರ್ಯವಿರುವಂತಹ ಸೋಮೇಶ್ವರ ಬೀಚ್ ಇದೆ, ತಣ್ಣೀರ್ಬಾವಿ ಬೀಚ್ ಇದೆ, ಪಣಂಬೂರು ಬೀಚ್ ಇದೆ, ಇದಿಯಾ ಸುರತ್ಕಲ್ ಬೀಚ್ ಇದೆ, ಸಸೀತ್ಲು ಬೀಚ್ ಇದೆ, ಮತ್ತೆ ಇಲ್ಲಿ ಅಡ್ವೆಂಚರಸ್ ಸ್ಪೋರ್ಟ್ಸ್ಗಳಿಗೂ ಅವಕಾಶ ಇದೆ. ಹಾಸನ, ಸಕಲೇಶ್ಪುರ ಮತ್ತೆ ಕೊಡಗು, ಚಿಕ್ಕಮಗಳೂರಲ್ಲಿರುವಂತಹ ಒಂದು ವೆಸ್ಟರ್ನ್ ಘಾಟ್ಸ್, ನಮ್ಮಲ್ಲೂ ಕೂಡ ಅಗಾಧವಾದಂತಹ ವೆಸ್ಟರ್ನ್ ಘಾಟ್ಸ್ ಒಳಗಡೆ ಇದೆ. ಈ ಎಲ್ಲ ಪಾಯಿಂಟ್ಸ್ಗಳಿದ್ದಾಗೂ ಕೂಡ ಇಕೋ ಟೂರಿಸಂ ಆಗಿರ್ಬೋದು, ಹೋಮ್ ಸ್ಟೇಸ್ಗಳಾಗಿರ್ಬೋದು, ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಕೋಸ್ಟಲ್ ಡೆವಲಪ್ಮೆಂಟ್ ವಿಷಯಗಳಲ್ಲಿ ಎಲ್ಲೋ ಒಂದು ಕಡೆ ದಕ್ಷಿಣ ಕನ್ನಡದಲ್ಲಿ, ಅದರಲ್ಲೂ ಮಂಗಳೂರಲ್ಲಿ ಸ್ವಲ್ಪ ನಾವು ಹಿಂದುಳಿದಿದ್ದೀವಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತಾ ಇದ್ರೆ ನಾವು ಅದನ್ನ ಪ್ಲಾನ್ ಮಾಡ್ಕೊಳೋದಕ್ಕಾಗದೇ ಇಲ್ಲ. ಎಲ್ಲ ಟೈಮಲ್ಲೂ ಕೂಡ ನಾವು ಬೆಸ್ಟ್ ಇದೀವಿ ಅಂತೇಳಿ ಹೇಳ್ಕೊಳ್ಳೋ ಬದಲು ನಮ್ಮಲ್ಲಿರುವಂತಹ ಡೆಫಿಷಿಯನ್ಸಿ ಮತ್ತು ನ್ಯೂನ್ಯತೆಗಳನ್ನು ನಾವು ಐಡೆಂಟಿಫೈ ಮಾಡ್ಕೊಂಡಿದ್ದೇ ಆದರೆ ಅದನ್ನು ಹೇಗೆ ನಾವು ಟ್ಯಾಕಲ್ ಮಾಡ್ಬೋದು. ಯಾಕಂದರೆ ಪೊಲಿಟಿಕಲಿ ಎಲ್ಲ ರೆಪ್ರೆಸೆಂಟೇಟಿವ್ಸ್ಗಳು ಕೂಡ, ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ಗಳು ಕೂಡ ಇದರಲ್ಲಿ ಪೂರಕವಾದಂಥ ವಾತಾವರಣವನ್ನು ಕ್ರಿಯೇಟ್ ಮಾಡೋದಕ್ಕೆ ಮಾನ್ಯ ಶಾಸಕರಾಗಿರ್ಬೋದು, ಉತ್ತರ ಮತ್ತು ದಕ್ಷಿಣ ಇದರೊಳಗಡೆ ಕೂಡ ಪ್ರತಿ ಆಲ್ಟರ್ನೇಟ್ ಡೇನು ಕೂಡ ಯಾವುದಾದ್ರೂ ಒಂದು ಟೂರಿಸಂ ಪ್ರಾಜೆಕ್ಟ್ಗಳಲ್ಲಿ ಡಿಸ್ಕಷನ್ ಮಾಡ್ತಾನೆ ಇರ್ತಾರೆ. ಆದರೆ ಅದು ಡೆಫಿನೆಟ್ಲಿ ಫೋಕಸ್ಡ್ ಆಗಿ ಮಾಡೋದಕ್ಕೋಸ್ಕರ ಅವರು ಕೂಡ ಇದರೊಳಗಡೆ ಒಂದು ಈ ಥರ ಕಾನ್ಕ್ಲೇವನ್ನು ಮಾಡಬೇಕು ಅಂತೇಳಿ ಹೇಳ್ತಾ ಇದ್ರು. ಈ ಒಂದು ವಿಷಯಗಳಲ್ಲಿ ಮೇ ಬಿ ಐ ಥಿಂಕ್ ಕಳೆದ ಒಂದು ವಾರದಲ್ಲಿ ಸ್ಯಾಂಡ್ ರಿಲೇಟೆಡ್ ಮೀಟಿಂಗಿಗೆ ಬ್ಯಾಂಗ್ಳೂರಿಗೆ ಹೋದಾಗಲೂ ಕೂಡ ನನ್ನ ಇಬ್ಬರು ಶಾಸಕರು ಕೂಡ ಟೂರಿಸಂ ವಿಷಯಗಳ ಪ್ರಸ್ತಾವನೆ ಬಗ್ಗೆ ಸೆಕ್ರೆಟರಿ ಟೂರಿಸಂ ಮತ್ತೆ ಡೈರೆಕ್ಟರ್ ಟೂರಿಸಂ ಅವ್ರ ಜೊತೆಗೂ ಕೂಡ ಮಾತಾಡ್ಕೊಂಡಿದ್ರೊಳಗಡೆ. ಆದರೆ ಯಾವ ರೀತಿ ಡೆವಲಪ್ಮೆಂಟ್ ಆಗಬೇಕು, ಅದರೊಳಗಡೆ ಪಬ್ಲಿಕ್ ಡೆವಲಪ್ಮೆಂಟ್ ಆಗಬೇಕಾ, ಪಬ್ಲಿಕ್ ಅಥಾರಿಟೀಸ್ಗಳಿಂದ ಇನ್ವೆಸ್ಟ್ಮೆಂಟ್ ಆಗಬೇಕಾ, ಅಥವಾ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇರಬೇಕಾ, ಅಥವಾ ಬ್ಯಾಲೆನ್ಸ್ಡ್ ಆಗಿರ್ಬೇಕಾ. ಒಂದು ವೇಳೆ ಪ್ರೈವೇಟ್ ಪಾರ್ಟ್ನರ್ಶಿಪ್ ಒಳಗಡೆ ಮಾಡೋದಾದ್ರೆ ಅದಕ್ಕೆ ಸೂಕ್ತವಾದಂತಹ ಪ್ರೊಸೀಜರ್ಸ್ಗಳಿಗೆ ಕೆಲವೊಬ್ರು ಹೇಳ್ತಾ ಇರ್ತಾರೆ, ಹೋಮ್ ಸ್ಟೇ ಒಳಗಡೆ ಪರ್ಮಿಷನ್ ತಗೊಳ್ಳೋದಕ್ಕೆ ಬಹಳಷ್ಟು ಕಡೆಗಳಲ್ಲಿ ಓಡಾಡಬೇಕು, ಒಂದೊಂದು ಕಡೆ ಒಂದೊಂದು ಇದ್ರೊಳಗಡೆ. ನನಗೆ ಒಬ್ರು ಗೊತ್ತಿರುವಂತಹ ಒಬ್ರು ವೈದ್ಯರೇ ಫಾಲೋ ಅಪ್ ಮಾಡ್ತಾ ಇರ್ಬೇಕಾದ್ರೆ ಒಂದೊಂದು ಸ್ಟೇಷನ್ ಇಂದನೂ ಕೂಡ ಇದ್ರೊಳಗಡೆ ಒಂದು ವೆರಿಫಿಕೇಶನ್ ಆಗಬೇಕು. ಡಿಸ್ಟ್ರಿಕ್ಟ್ ಟೂರಿಸಂ ಡೆವಲಪ್ಮೆಂಟ್ ಕಮಿಟಿ ಒಳಗಡೆ ನಾವು ಸಿಂಗಲ್ ವಿಂಡೋ ಒಳಗಡೆ ಪರ್ಮಿಷನ್ ಕೊಡ್ತೀವಿ ಅಂದ್ರೆ ಕೂಡ ಸಿಂಗಲ್ ವಿಂಡೋ ಬಟ್ ಮೆನಿ ಡೋರ್ಸ್ ಟೈಪ್ ಒಳಗಡೆ ಇರುತ್ತೆ. ಆ ಒಂದು ಪಾಯಿಂಟ್ಗಳನ್ನ ಆದಷ್ಟು ಸೂಕ್ಷ್ಮವಾಗಿ ಯಾರ್ಯಾರಿಗೆ ಏನೇನು ಸಮಸ್ಯೆ ಆಗ್ತಾ ಇರೋದನ್ನು ಕೂಡ ಐಡೆಂಟಿಫೈ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಸ್ಟೆಪ್. ಹಾಗಾಗಿ ಇವತ್ತು ನಾವು ಹಾಲನ್ನು ಫುಲ್ ತುಂಬಿಸಿ ಇದ್ರೊಳಗಡೆ ಮಾಡೋ ಬದಲಾಗಿ ಬಹಳ ಇಂಪಾರ್ಟೆಂಟ್ ಇರುವಂಥ ಸ್ಟೇಕ್ ಹೋಲ್ಡರ್ಸ್ಗಳ ಒಂದು ಡಿಸ್ಕಷನ್ ಮಾಡೋದಕ್ಕೆ ಡಿಫ್ರೆಂಟ್ ವರ್ಟಿಕಲ್ ಅನ್ನ, ಡಿಫ್ರೆಂಟ್ ಟೇಬಲ್ ಅನ್ನ ಅರೇಂಜ್ ಮಾಡಿಸ್ತಾ ಇದ್ದೀವಿ. ನನಗೆ ನಿನ್ನೆನೂ ಕೂಡ ಒಬ್ರು ಬೆಳ್ತಂಗಡಿಯ ಒಬ್ರು MNC ಯಲ್ಲಿ ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರೋ ಒಬ್ರು ಅದನ್ನ ಕ್ವಿಟ್ ಮಾಡಿ ಇಲ್ಲಿ ಬಂದು ನಾವು ಎಕೋ ಟೂರಿಸಂ ಬಗ್ಗೆ ಇಂಟ್ರೆಸ್ಟೆಡ್ ಇದೆ ಅನ್ನೋ ಟೈಪ್ ಒಳಗಡೆ ಆ ಮೆಸೇಜ್ ಬಂದಿರೋದು ಡೆಫಿನೆಟ್ಲಿ ಒಂದು ಕಾನ್ಕ್ಲೇವ್ನ ಯಶಸ್ಸು ಅಂತಾನೆ ಹೇಳ್ಬೋದು. ಬಹಳಷ್ಟು ಜನ ಅವರವರೇ ನನಗೆ ಈ ಒಂದು ಮೀಡಿಯಾದಲ್ಲಿ ಬಂದಿರುವಂಥ ನ್ಯೂಸನ್ನು ಓದ್ಕೊಂಡು ಅವರೇ ವಾಲಂಟಿಯರ್ ಆಗಿ ವಾಟ್ಸಪ್ ಮಾಡಿ, ಸರ್ ನಮ್ಗೆ ಇಂಟ್ರೆಸ್ಟ್ ಇದೆ, ನಾವು ಈ ರೀತಿ ಇದ್ರೊಳಗಡೆ ಅಭಿವೃದ್ಧಿ ಆಗೋದಕ್ಕೆ ಇದ್ರೊಳಗಡೆ ಅಂತ ಹೇಳಿದ್ದು ಡೆಫಿನೆಟ್ಲಿ ಇದು ಒಂದು ಉತ್ತಮವಾದಂಥ ವೇದಿಕೆ. ಹಾಗಾಗಿ ಇವತ್ತು ಟೂರಿಸಂ ಡೇ ಏನಿದೆ, ನಾವು ಸುಮ್ಮನೆ ಯಾವುದೋ ಒಂದು ಪಾಯಿಂಟ್ ಅನ್ನು ಹೇಳಿ ಇದ್ರೊಳಗಡೆ ಹೋಗೋ ಬದಲಾಗಿ ನಾವು 3 ರೀತಿಯಾದಂಥ ಇದ್ರೊಳಗಡೆ ಇಮಿಡಿಯೇಟ್ ಆಗಿ ಏನು ಮಾಡ್ಬೋದು, ಮೀಡಿಯಂ ಟರ್ಮ್ ಅಲ್ಲಿ ಏನು ಮಾಡ್ಬೋದು, ಮತ್ತೆ ಲಾಂಗ್ ಟರ್ಮ್ ಅಲ್ಲಿ ಮಂಗಳೂರನ್ನ ವಿಶ್ವದ ಭೂಪಟದೊಳಗಡೆ ನಾವು ತಗೊಂಡು ಹೋಗೋದಕ್ಕೆ ಏನೇನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ಡೆಫಿನೆಟ್ಲಿ ನಾವು ಡಿಸ್ಕಷನ್ ಮಾಡಿ ಇವತ್ತು ಈ ಸೆಷನ್ 3 hours ಆಗಿರ್ಬೋದು ಅಥವಾ ಇವತ್ತು ಸಾಯಂಕಾಲದಷ್ಟೊತ್ತಿಗೆ ಡಿಬ್ರೀಫಿಂಗ್ ಸೆಷನ್ ಅನ್ನು ಕೂಡ ಇಟ್ಕೊಂಡು ಪ್ರತಿಯೊಂದು ಆಕ್ಟಿವಿಟೀಸ್ಗಳಲ್ಲೂ ಕೂಡ ನಮ್ಮಲ್ಲಿ ಕೋಸ್ಟಲ್ ಡೆವಲಪ್ಮೆಂಟ್ ಇದೆ, ಮತ್ತೆ ರಿಲಿಜಿಯಸ್ ಟೂರಿಸಂ ಮಾಡೋದಕ್ಕೆ ಅವಕಾಶ ಇದೆ, ನೇಚರ್ ಟೂರಿಸಂ, ಇಕೋ ಟೂರಿಸಂ ಇದೆ, ಮತ್ತೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ಗಳು, ಮೆಡಿಕಲ್ ಟೂರಿಸಂ, ಅವೆಲ್ಲ ಒಂದು ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗಳ ಕೋಆರ್ಡಿನೇಷನ್ ಬೇಕಾಗಿರೋದ್ರಿಂದ ಅಟ್ಲೀಸ್ಟ್ ಯಾರ್ಯಾರ ಐಡಿಯಾ ಏನೇನಿದೆ, ಹೇಗೆ ಮಾಡಬೇಕು ಅನ್ನುವಂಥ ಒಂದು ವೇದಿಕೆಯನ್ನ ಬಹಳಷ್ಟು ಜನ ಇವತ್ತು ನಮ್ಮಲ್ಲಿರುವಂತಹ CI ಆಗಿರ್ಬೋದು, KCCI ಆಗಿರ್ಬೋದು, ಬಹಳಷ್ಟು ಜನ ಹೋಟೆಲ್ ಅಸೋಸಿಯೇಷನ್ ಅವರೆಲ್ಲರೂ ಕೂಡ ಬಹಳ ಎಂಥೂಸಿಯಾಸಮ್ ಇಂದ ಮುಂದೆ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು. ಈ ಒಂದು ಪಾಯಿಂಟ್ ಅಲ್ಲಿ ಕೂತ್ಕೊಂಡು ನಾವು ಮಂಗಳೂರನ್ನ ಟೂರಿಸಂ ಈಗ ನಾನು ಇದರೊಳಗಡೆ ಮಾತಾಡ್ತಾ ಹೇಳ್ತಾ ಇದ್ವಿ, ಬೇಕಲ್ ಎಲ್ಲೋ ಒಂದ್ ಕಡೆ ಇಂಪ್ರೂವ್ ಆಗಿದೆ, ಉಡುಪಿ ಒಳಗಡೆನೂ ಕೂಡ ಅದಕ್ಕೆ ಬೇಕಾಗಿರುವಂಥ ಹಾಸ್ಪಿಟಾಲಿಟಿ ಇದರೊಳಗಡೆ ಆಗಿದೆ. ಆದರೆ ಮಂಗಳೂರನ್ನು ಕೂಡ ನಾವು ಇನ್ನೂ ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂದ್ರೆ ನಮ್ಮಲ್ಲಿ ಈಗ 2 ಬೀಚ್ಗಳು, ತಣ್ಣೀರ್ಬಾವಿ ಮತ್ತೆ ಇದಿಯಾ ಬೀಚ್ ಬ್ಲೂ ಫ್ಲಾಗ್ ಒಳಗಡೆ ಐಡೆಂಟಿಫೈ ಆಗಿ ಅದಕ್ಕೆ ಸಂಬಂಧಪಟ್ಟ ಒಂದು ಏನು ಡೆವಲಪ್ಮೆಂಟಲ್ ವರ್ಕ್ಸ್ಗಳಿಗೂ ಕೂಡ ಟೆಂಡರ್ ಮೋಸ್ಟ್ಲಿ ನವೆಂಬರ್ ಅಷ್ಟೊತ್ತಿಗೆ ಅದು ಕಾಮಗಾರಿನೂ ಕೂಡ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಆಗೋ ಜೊತೆಗೆ ಬಹಳಷ್ಟು ಇಂಟರ್ನ್ಯಾಷನಲ್ ಟೂರಿಸ್ಟ್ಗಳು ಕೂಡ ನಮ್ಮಲ್ಲಿ ಬರ್ತಾರೆ. ಈಗ ನಮ್ಮಲ್ಲಿ NNPT ಇದೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಒಂದು
ಇಲ್ಲಿಯ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ಬಳಕೆ ಮಾಡಿ ಸುತ್ತಮುತ್ತ ಓಡಾಡ್ತಾರೆ. ನಮ್ಮ ಒಂದು ಸ್ಥಳೀಯವಾಗಿ ಇಂಟರ್ನ್ಯಾಷನಲ್ ಟೂರಿಸ್ಟ್ಗಳು ನಾವು ಅಟ್ರಾಕ್ಟ್ ಮಾಡದೇ ಇದ್ರೆ ನಾವು ಡೆಫಿನೆಟ್ಲಿ ನಮ್ಮ ಒಂದು ಎಕಾನಮಿ ಒಳಗಡೆ ಮ್ಯಾಂಗ್ಳೂರ್ ಬಹಳ ವೈಬ್ರೆಂಟ್ ಎಕಾನಮಿ ಆಗಿ ಬಹಳಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೀವಿ ನಾವು ನ್ಯಾಷನಲ್ ಗ್ರೋತ್ಗೆ. ಟೂರಿಸಂ ವಿಷಯದಲ್ಲೂ ಕೂಡ ನಾವು ಒಂದು ಎಕ್ಸ್ಟ್ರಾ ಮೈಲನ್ನು ಇಟ್ಟು ಇನ್ನೂ ಕೂಡ ಒಂದು ಫೋಕಸ್ಡ್ ಪಾಯಿಂಟ್ ಆಗಬೇಕು ಅನ್ನೋದು ಜಿಲ್ಲಾಡಳಿತದ ಆಶಯ. ಹಾಗಾಗಿ ಇವತ್ತು ಎಲ್ಲರೂ ಕೂಡ ಏನೇನು ನಿಮ್ಮ ಒಂದು ಕ್ರಿಟಿಕಲ್ ಕಮೆಂಟ್ಸ್ ಗಳನ್ನು ಕೂಡ ಹಾಕಿ ಎಲ್ಲೆಲ್ಲಿ ನಿಮಗೆ ಯಾವ್ಯಾವ ಸ್ಟೇಕ್ ಹೋಲ್ಡರ್ಸ್ಗಳಿಗೆ ಯಾವ್ಯಾವ ರೀತಿ ಸಮಸ್ಯೆ ಆಗ್ತದೆ, ಯಾರ್ಯಾರಿಗೆ ಏನೇನು ಪ್ಲಾನ್ ಇದೆ, ಅವರಿಗೆ ಯಾವ್ಯಾವ ರೀತಿಯಾದಂಥ ಇದ್ರೊಳಗಡೆ ಬೇಕು ಅನ್ನುವಂಥ ಒಂದು ವಿಚಾರಗಳನ್ನ ಇವತ್ತು ಡೆಫಿನೆಟ್ಲಿ ಆಯಾ ವರ್ಟಿಕಲ್ಸ್ಗಳಲ್ಲಿ ಚರ್ಚೆ ಮಾಡಿದ್ದೆ ಆದರೆ ಡೆಫಿನೆಟ್ಲಿ 1 ಮಂತ್ಗಳ ಒಳಗಡೆ ಅವನ್ನೆಲ್ಲವನ್ನೂ ಕೂಡ ಸಾಲ್ವ್ ಮಾಡೋದಕ್ಕೆ ನಾವು ಇದು ಮಾಡೋಣ. ಇಮಿಡಿಯೇಟ್ ಆಗಿರುವಂಥ ಆಕ್ಷನ್ಸ್ಗಳನ್ನು ನಾವು ಡೆಫಿನೆಟ್ಲಿ ಮುಂದೆ ತಗೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡೋಣ. ಇದೇ ಪಾಯಿಂಟ್ ಅಲ್ಲಿ ನಮ್ಮ ಏನು ಬೆಂಗ್ರೆ ಒಳಗಡೆ ಐ ಥಿಂಕ್ ಮಾನ್ಯ ಶಾಸಕರು ಕೂಡ ಬಹಳ ಆಕ್ಟಿವ್ ಆಗಿ ನಾವು ಅದನ್ನ ಫಾಲೋ ಅಪ್ ಮಾಡ್ತಾನೆ ಇದೀವಿ. ನಮ್ಮಲ್ಲಿ ಕೋಸ್ಟಲ್ ಅನ್ನೋದು ಬರೀ ಆಯಾ ವಿಲೇಜ್ಗಳಿಗೆ ಸಂಬಂಧಪಟ್ಟದಲ್ಲ, ಅದು ಎಂಟೈರ್ ಜಿಲ್ಲೆಗೆ ಸಂಬಂಧಪಟ್ಟದ್ದು, ಎಂಟೈರ್ ರಾಜ್ಯಕ್ಕೆ ಸಂಬಂಧಪಟ್ಟದ್ದು, ಎಂಟೈರ್ ದೇಶಕ್ಕೆ ಸಂಬಂಧಪಟ್ಟದಂತಹ ಒಂದು ಇದ್ರೊಳಗೆ ಅಲ್ಲಿ ಸ್ಥಳೀಯವಾಗಿ ಫಿಶರ್ಮೆನ್ಗಳಿಗೂ ಕೂಡ ಒಂದು ಲೈವ್ಲಿಹುಡ್ ಬರೋದ್ರ ಜೊತೆಗೆ ನ್ಯಾಷನಲ್ ಮ್ಯಾಪ್ ಅಲ್ಲೂ ಕೂಡ ಆ ತರ ಬೀಚಸ್ಗಳು ಇದ್ರೊಳಗಡೆ ಆಗಬೇಕು. ಅಲ್ಲಿ ಅನ್ಆರ್ಗನೈಸ್ಡ್ ಆಗಿ ಇದ್ರೊಳಗಡೆ ಆಗೋ ಬದಲಾಗಿ ಇನ್ನೂ ಕೂಡ ಬೇರೆ ಬೇರೆ ರೀತಿಯಾದಂತ ಒಂದೊಂದು ರೆಸಾರ್ಟ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ಸ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಹೊರಗಡೆಯವರು ಬಂದು ನೋಡೋದ್ರ ಜೊತೆಗೆ ಸ್ಥಳೀಯವಾಗಿ ಕೂಡ ಒಂದು ಉದ್ಯೋಗದ ಅವಕಾಶಗಳನ್ನು ಕೂಡ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಈಗ ಇಕೋ ಟೂರಿಸಂ ಒಳಗಡೆ ನಾವು ಹೇಳಿದ್ರೆ ನಮ್ಮ ಬೆಳ್ತಂಗಡಿ, ಸುಳ್ಯ ಮತ್ತೆ ಬೇರೆ ಬೇರೆ ಭಾಗಗಳಲ್ಲಿ ಬಹಳಷ್ಟು ನೇಚರ್ ಟ್ರೇಲ್ಸ್ ಇದೆ. ಅಲ್ಲಿ ನಾವು ಹೋಮ್ ಸ್ಟೇಸ್ಗಳನ್ನ ಮಾಡಿಕೊಂಡು ಈಗೆಲ್ಲ ವರ್ಕ್ ಫ್ರಮ್ ಹೋಮ್ ಇರೋದು ಮತ್ತೆ ವೀಕೆಂಡ್ ಏನು IT ಕಂಪ್ನೀಸ್ಗಳು ಆ ಎಂಪ್ಲಾಯ್ಸ್ಗಳು ಅವ್ರ ವೀಕೆಂಡ್ ಒಳಗಡೆ ಅವರೆಲ್ಲ ಎಕ್ಸ್ಪ್ಲೋರ್ ಮಾಡಿದಾಗ ಈ ನಮ್ದು ಒಂದು ಮ್ಯಾಪ್ಸ್ಗಳಲ್ಲಿ ನಮ್ದು ಬಂದಿದ್ದೆ ಆದ್ರೆ ನೇಚರ್ ಟ್ರೈಲ್ಸ್, ಹೈಕಿಂಗ್ ಮಾರ್ಕ್ಸ್ಗಳು ಮತ್ತೆ ಟ್ರೆಕ್ಕಿಂಗ್ ಟ್ರೈಲ್ಸ್ಗಳನ್ನ ನಾವು ಅವ್ರಿಗೆ ಪೂರ್ವ ನಿಗದಿತವಾಗಿ ನಮ್ದು ಏನು ಬೆಳ್ತಂಗಡಿಯಲ್ಲಿರುವಂತಹ ಜಮಾಲಾಬಾದ್ ಫೋರ್ಟ್ ಆಗಿರ್ಬೋದು, ಅದ್ರ ಸುತ್ತಮುತ್ತ ಇರುವಂತಹ ಬಹಳಷ್ಟು ರಿಸರ್ವ್ ಫಾರೆಸ್ಟ್ ಅಲ್ಲಿ ಅದರದೇ ಆದಂತಹ ವಾಕಿಂಗ್ ಟ್ರೈಲ್ಸ್ಗಳಿದ್ದಾವೆ. ಅವನ್ನೆಲ್ಲವನ್ನು ಕೂಡ ನಾವು ಸರಿಯಾಗಿ ಪಬ್ಲಿಸೈಸ್ ಮಾಡಿದ್ದೆ ಆದ್ರೆ ಜನಗಳು ಬರ್ತಾರೆ. ಅಲ್ಲಿ ಸುತ್ತ ಇರುವಂತಹ ಯಾರಾದ್ರೂ ಫಾರ್ಮರ್ಸ್ ಇರೋರಿಗೆ ಅವರ ಮನೆಗಳಲ್ಲಿ ಉಳ್ಕೊಂಡು ನಮ್ಮ ಸ್ಥಳೀಯವಾದಂತಹ ಕಲ್ಚರ್ ಅನ್ನು ಅವ್ರು ಎಂಜಾಯ್ ಮಾಡಿಕೊಂಡು ಮುಂದೆ ಹೋಗೋದಕ್ಕೂ ಕೂಡ ಅದು ಒಂದು ಅವಕಾಶ ಸಿಕ್ಕಂಗಾಗುತ್ತೆ. ಇದರಿಂದಾಗಿ ಜನಗಳಿಗೆ ನಮ್ಮಲ್ಲಿರುವಂತಹ ಸಂಪತ್ತು ಗೊತ್ತಾಗೋದ್ರ ಜೊತೆಗೆ ಸ್ಥಳೀಯವಾಗಿ ಅವಕಾಶಗಳು, ಉದ್ಯೋಗ ಅವಕಾಶಗಳು ಸಿಗುತ್ತೆ, ಎಕನಾಮಿಕಲ್ ಡೆವಲಪ್ಮೆಂಟು ಆಗುತ್ತೆ. ಹಾಗಾಗಿ ಎಲ್ಲ ವಿಷಯಗಳನ್ನ ಮೈಂಡಲ್ಲಿ ಇಟ್ಕೊಂಡು ನಾವು ಇವತ್ತು ಕ್ರಿಯೋಜನೆಗಳನ್ನ ನಾವು ತಯಾರು ಮಾಡಬೇಕಾಗುತ್ತೆ. ಅದನ್ನ ಮಾಡೋದಕ್ಕೆ ಏನೇನು ವ್ಯವಸ್ಥೆಯನ್ನ ಮಾಡ್ಕೋಬೇಕು ಅದನ್ನ ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದನೂ ಕೂಡ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದೀವಿ. ಹಾಗಾಗಿ ಇವತ್ತಿನ ದಿವಸ ಬಹಳ ಫೋಕಸ್ ಡಿಸ್ಕಷನ್ ಆಗಿ ನಾವು ಈ ಒಂದು ವೇದಿಕೆಯನ್ನ ನಾವು ಇದ್ರೊಳಗಡೆ ಬಿಟ್ಟುಕೊಟ್ಟ ನಂತರ ನಮ್ಮಲ್ಲೇ ಆದಂತ ಒಬ್ರು ರೆಪ್ರೆಸೆಂಟೇಟಿವ್ಸ್ ನಮ್ಮ ಇದ್ರೊಳಗಡೆ ಆ ಟೇಬಲ್ಸ್ ಗಳಲ್ಲಿ ನಾವು ಒಂದು ಮಾಡರೇಟ್ ಮಾಡಿಕೊಂಡು ಪಾಯಿಂಟ್ಸ್ ಗಳನ್ನ ನಾವು ಇದನ್ನ ಕಲೆಕ್ಟ್ ಮಾಡ್ಕೊಳ್ಳೋಣ. ಇವತ್ತು ಮತ್ತೆ ಯಾವಾಗ ಸೆಷನ್ ಮುಗಿಯುತ್ತೋ ಅವಾಗ ಒಂದು ಡಿಬ್ರೀಫಿಂಗ್ ಸೆಷನ್ ಅನ್ನು ಕೂಡ ಮಾಡಿಕೊಂಡು ನೀವು ಯಾವ್ಯಾವ ಕ್ರಿಟಿಕಲ್ ಪಾಯಿಂಟ್ಸ್ ಕೊಟ್ಟಿದ್ದೀರಾ, ಎಲ್ಲೆಲ್ಲಿ ನಮ್ಗೆ ಇನ್ನೂ ವರ್ಕ್ ಮಾಡೋದಕ್ಕೆ ದಾರಿಯನ್ನು ತೋರಿಸ್ಕೊಡ್ತೀರಾ, ಆ ಮುಖಾಂತರವಾಗಿ ಡಿಸ್ಟ್ರಿಕ್ಟ್ ಟೂರಿಸಂ ಡೆವಲಪ್ಮೆಂಟ್ ಕಮಿಟಿ ನಿಜವಾಗ್ಲೂ ನಾವು ಒಂದು ಸಿನ್ಸಿಯರ್ ಎಫರ್ಟ್ ಅನ್ನ ಜಿಲ್ಲಾಡಳಿತದಿಂದ ನಾವು ಮಾಡ್ತೇವೆ.